ಎಸ್ಸಿಡಿಸಿಸಿ ಬ್ಯಾಂಕಿನ 2025ಕ್ಕೆ ಅಂತ್ಯವಾದ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ 110.40 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದು ಎಸ್ಸಿಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತದ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ. ಅವರು ಬ್ಯಾಂಕಿನ ಸಭಾಂಗಣದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. ಬ್ಯಾಂಕಿಂಗ್ ಸೇವೆಯಲ್ಲಿ ದೇಶಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಭಿವೃದ್ಧಿಯ ಮುಂಚೂಣಿಯಲ್ಲಿದೆ. ಸಹಕಾರಿ ರಂಗದಲ್ಲಿ ವಿಶಿಷ್ಟ ಹಾಗೂ ವಿನೂತನ ಬ್ಯಾಂಕಿಂಗ್ ಸೇವೆಯನ್ನು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ವಿನೂತನ ಬ್ಯಾಂಕಿಂಗ್ ಸೇವೆಯನ್ನು ತನ್ನ 113 ಶಾಖೆಗಳ ಮೂಲಕ ನೀಡುತ್ತಿರುವ ಎಸ್ಸಿಡಿಸಿಸಿ ಬ್ಯಾಂಕ್ ಜನಸಾಮಾನ್ಯರ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದೆ. 111 ವರ್ಷಗಳ ಸಾರ್ಥಕ ಸೇವೆಯನ್ನು ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವರದಿ ವರ್ಷದಲ್ಲಿ ಅಮೋಘ ಸಾಧನೆಗೈದು ಕಳೆದ ವರ್ಷಕ್ಕಿಂತ ಈ ಬಾರಿ ಲಾಭಾಂಶವು 39.59% ಏರಿಕೆಯಾಗಿದೆ. ಇದು ಎಸ್ಸಿಡಿಸಿಸಿ ಬ್ಯಾಂಕಿನ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆಯಾಗಿದೆ ಹಾಗೂ ಬ್ಯಾಂಕಿನ ಅನುತ್ಪಾದಕ ಆಸ್ತಿಯ ಪ್ರಮಾಣವು 3.52%ದಿಂದ 2.71%ಕ್ಕೆ ಇಳಿಕೆಯಾಗಿರುವುದು ಒಂದು ಗಮನಾರ್ಹ ಸಾಧನೆಯಾಗಿದೆ ಎಂದು ಡಾಕ್ಟರ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ. ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಎಸ್ಸಿಡಿಸಿಸಿ ಬ್ಯಾಂಕ್ ಗ್ರಾಹಕರನ್ನು ಹೆಚ್ಚು ಆಕರ್ಷಿಸುತ್ತಿದೆ. ವರದಿ ವರ್ಷದಲ್ಲಿ 17,366.68 ಕೋಟಿ ರೂಪಾಯಿಗಳ ಒಟ್ಟು ವ್ಯವಹಾರ ದಾಖಲಿಸಿ ಹೊಸ ಇತಿಹಾಸ ನಿರ್ಮಿಸಿದೆ. ಕಳೆದ ಸಾಲಿನ ಒಟ್ಟು ವ್ಯವಹಾರ ಈ ಬಾರಿ 11.72% ಏರಿಕೆ ಕಂಡಿದೆ. 2025-26ನೇ ಸಾಲಿನಲ್ಲಿ ಬ್ಯಾಂಕ್ 19,250 ಕೋಟಿ ರೂಪಾಯಿ ವ್ಯವಹಾರದ ಗುರಿಯನ್ನು ಬ್ಯಾಂಕ್ ಹೊಂದಿದೆ. ಸತತ 30 ವರ್ಷಗಳಿಂದ ಕೃಷಿ ಸಾಲ ಮರುಪಾವತಿಯಲ್ಲಿ 100% ಸಾಧನೆ ಬ್ಯಾಂಕ್ ವರದಿ ಮಾಡಿರುವುದು ರಾಷ್ಟ್ರೀಯ ದಾಖಲೆಯಾಗಿದೆ ಎಂದರು. 24-25ನೇ ಸಾಲಿನ ನಮ್ಮ ಬ್ಯಾಂಕಿನ ಪ್ರಗತಿಯ ಬಗ್ಗೆ ನಾವು ಈಗಾಗಲೇ ತಮಗೆ ಮಾಧ್ಯಮದವರಿಗೆ ಕೊಟ್ಟಿರ್ತೇನೆ. ದೃಶ್ಯ ಮಾಧ್ಯಮದವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಬ್ಯಾಂಕು ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಾವು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರ ಕೃಷಿ ಸಾಲ, ಮಧ್ಯಮಾವಧಿ ಸಾಲ ಹಾಗೂ ಬೆಳೆ ಸಾಲವನ್ನು, ಅಲ್ಪಾವಧಿ ಸಾಲವನ್ನು ಸರ್ಕಾರದ ನಿಯಮದಂತೆ ನೀಡಿ 0% 5 ಲಕ್ಷದವರೆಗೆ ಅವರಿಗೆ ಅಗತ್ಯ ಇರುವವರಿಗೆ ಮತ್ತು 15 ಲಕ್ಷ ರೂಪಾಯಿಯವರೆಗೆ 3% ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವನ್ನು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರಿಗೆ ನೀಡ್ತಾ ಬಂದಿದ್ದೇವೆ. ಇದರ ನಡುವೆ ನಮಗೆ ಕೃಷಿ ಸಾಲ ನೀಡುವುದರಲ್ಲಿ ನಮಗೆ 2% ನಷ್ಟವನ್ನು ನಾವು ಹೊಂದ್ತಾ ಇದ್ದೇವೆ. ನಾವು ಡೆಪಾಸಿಟಿಗೆ 8.5-9 ಬಡ್ಡಿ ನೀಡಿದರೆ ನಮಗೆ ಸರ್ಕಾರದಿಂದ ಬರುವಂಥ ಪುನರ್ಧನ ಬಡ್ಡಿ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವುದರಿಂದ ಮತ್ತು ನಬಾರ್ಡಿನ ಪುನರ್ಧನದ ಇದು ಹಣ 2 ವರ್ಷದ ನಂತರ ಬರುವುದರಿಂದ ನಮಗೆ ಕೃಷಿ ಸಾಲದಲ್ಲಿ 2% ನಷ್ಟ ಹೊಂದ್ತಾ ಇದೆ. ಆದರೂ ಕೂಡ 110 ಕೋಟಿ ರೂಪಾಯಿ 40 ಲಕ್ಷ ಲಾಭ ಮಾಡಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ರಾಜ್ಯದಲ್ಲಿ ಜಿಲ್ಲಾ ಬ್ಯಾಂಕಿನಲ್ಲಿ ಅತ್ಯಧಿಕ ವ್ಯವಹಾರವನ್ನು ಮಾಡಿ ಲಾಭ ಮಾಡಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಇದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ನಮಗೆ ಈ ವರ್ಷ ಕಳೆದ ವರ್ಷಕ್ಕಿಂತ ನಾವು ಕಳೆದ ವರ್ಷ 79.9 ಲಾಭ ಪಡೆದಿದ್ದರೆ ಈ ಸಲ 39.59% ಲಾಭಾಂಶ ಏರಿಕೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ಇದರ ಜೊತೆಯಲ್ಲಿ
ಇದು ನಮ್ಮ ಬ್ಯಾಂಕಿನ 111 ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ 110 ಕೋಟಿ 40 ಲಕ್ಷ ಲಾಭ ಆಗಿದೆ. ಅದಕ್ಕೂ ಅನುತ್ಪಾದಕ ಆಸ್ತಿ ಅಂದರೆ NPA ಪ್ರಮಾಣವು ಕಳೆದ ವರ್ಷ 3.52 ಇದ್ದದ್ದು ಈ ವರ್ಷ ಇಳಿಕೆಯಾಗಿ 2.71% ನೆಟ್ NPA ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ಸಾಲವನ್ನು ಮರುಪಾವತಿಯಲ್ಲಿಯೂ ಕೂಡ ನಮ್ಮ ಜಿಲ್ಲಾ ಬ್ಯಾಂಕು ರಾಜ್ಯದಲ್ಲಿ ಅತಿ ಕಡಿಮೆ NPA ಹೊಂದಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಮತ್ತು ಈ ವರ್ಷ ನಾವು ಸುಮಾರು 17,366 ಕೋಟಿಗಳ ವ್ಯವಹಾರವನ್ನು ಮಾಡಿ ಒಂದು ದಾಖಲೆಯನ್ನೇ ಜಿಲ್ಲಾ ಬ್ಯಾಂಕು ನಿರ್ಮಿಸಿದೆ. ನಮ್ಮ ಕಳೆದ ವರ್ಷದ ವ್ಯವಹಾರಕ್ಕಿಂತ 15,544 ಕೋಟಿ 15,544 ಕೋಟಿ ವ್ಯವಹಾರ ಕಳೆದ ವರ್ಷ ಮಾಡಿದರೆ ಈ ವರ್ಷ 17,366 ಕೋಟಿ ಅಂದರೆ 11.72% ಹೆಚ್ಚು ವ್ಯವಹಾರವನ್ನು ಮಾಡಿ ಈ ಬ್ಯಾಂಕು ಮೊದಲನೇ ಸ್ಥಾನದಲ್ಲಿದೆ. ಮುಂದಿನ ವರ್ಷಕ್ಕೆ ನಾವು ಸುಮಾರು 20,000 ಕೋಟಿಯ ವ್ಯವಹಾರವನ್ನು ಮಾಡಬೇಕನ್ನುವಂಥ ಗುರಿಯನ್ನು ಕೂಡ ಇಟ್ಕೊಂಡಿದ್ದೇವೆ. ಜಿಲ್ಲಾ ಬ್ಯಾಂಕಿನ ಒಂದು ಠೇವಣಿಯಲ್ಲಿ ನಾವು ಸ್ಪರ್ಧಾತ್ಮಕ ರೀತಿಯಲ್ಲಿ ನಾನು ಬೆಳಗ್ಗೆ ಬ್ಯಾಂಕಿಗೆ ಒಳಗೆ ಬರುವಾಗ ಒಬ್ಬ ನಮ್ಮ ಗ್ರಾಹಕರು ಸ್ವಲ್ಪ ವಯಸ್ಸಾದವರು ಬಂದು ಕೇಳಿದರು, ನಮ್ಮ ವಯಸ್ಸಾದವರಿಗೆ ಏನಾದರೂ ಠೇವಣಾತಿಯಲ್ಲಿ ನಾವು ಅದು ಬಡ್ಡಿಯಿಂದಲೇ ಜೀವನ ಮಾಡ್ತಾಯಿದ್ದೇವೆ, ನಿಮ್ಮ ಬ್ಯಾಂಕ್ನಲ್ಲಿ ನಾವು ಹಣ ಇಡಲಿಕ್ಕೆ ಬಯಸಿದ್ದೇವೆ, ಇನ್ನೂ ಸ್ವಲ್ಪ ಏನಾದರೂ 0.50 ಅವರಿಗೆ ನಾವು ಹೆಚ್ಚು ಕೊಡ್ತಾ ಇದ್ದೇವೆ, ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಒಬ್ಬರು ವಯಸ್ಸಾದವರು ಬಂದು ಕೇಳಿದಾಗ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ. ವಯಸ್ಸಾದವರಿಗೆ ಅವರು ಇರುವ ಠೇವಣಾತಿಯಿಂದಲೇ ಜೀವನ ಸಾಗಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದ್ರಿಂದ ಅವರನ್ನು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ವಿಶೇಷವಾದಂಥ ಒಂದು ಯೋಜನೆಯನ್ನು ರೂಪಿಸ್ತೇನೆ ಅನ್ನುವಂಥದ್ದನ್ನು ನಾನು ಬೆಳಗ್ಗೆ ಒಂದು ನಮ್ಮ ಗ್ರಾಹಕರಲ್ಲಿ ಹೇಳಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ SCDCC ಬ್ಯಾಂಕ್ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾನ್, ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಶಶಿಕುಮಾರ್ ರೈ, SP ಜಯರಾಮ್ ರೈ, ಜಯರಾಜ್ ಬಿ ರೈ, ಸದಾಶಿವ ಉಳ್ಳಾಲ್, ಮೋನಪ್ಪ ಶೆಟ್ಟಿ ಎಕ್ಕಾರು, ವಾದಿರಾಜ ಶೆಟ್ಟಿ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.